ಲಾಕ್ಡೌನ್ನಿಂದಾಗಿ ಸುಮಾರು 3 ವಾರಗಳಿಗಿಂತಲೂ ಹೆಚ್ಚು ಕಾಲ ಮೂಡಬಿದಿರೆಯ ವಿವಿಧೆಡೆ ಬಂದಿಯಾಗಿದ್ದ ಉತ್ತರ ಕರ್ನಾಟಕದ ಸುಮಾರು 343 ವಲಸೆ ಕಾರ್ಮಿಕರು ಸರ್ಕಾರದ ಆದೇಶದಂತೆ ಊರಿಗೆ ಮರಳಿದ್ದಾರೆ. ಲಾಕ್ಡೌನ್ನಿಂದಾಗಿ ಬಾಗಲಕೋಟೆ, ಗದಗ, ಕೊಪ್ಪಳ, ವಿಜಯಪುರ, ರಾಯಚೂರು ಹಾಗೂ ಯಾದಗಿರಿ ಜಿಲ್ಲೆಯ ಬೇರೆ ಬೇರೆ ಊರುಗಳ ವಲಸೆ ಕಾರ್ಮಿಕರು ಊರಿಗೆ ತೆರಳುವುದಕ್ಕಾಗದೆ ಮೂಡಬಿದಿರೆಯಲ್ಲಿ ಸಿಲುಕಿಕೊಂಡಿದ್ರು. ಸಮಾಜ ಮಂದಿರದಲ್ಲಿ ಸುಮಾರು 62 ಮಂದಿ ಕಾರ್ಮಿಕರು ಆಶ್ರಯ ಪಡೆದುಕೊಂಡಿದ್ರೆ, ಉಳಿದಂತೆ ಪುತ್ತಿಗೆ, ತೆಂಕಮಿಜಾರು, ಕೊಡ್ಯಡ್ಕ, ಬಿಳುವಾಯಿಯಲ್ಲೂ ಅನೇಕ ಕಾರ್ಮಿಕರು ಉಳಿದುಕೊಂಡಿದ್ರು. ಕಾರ್ಮಿಕರನ್ನ ಕಳುಹಿಸಿಕೊಡುವ ಬಗ್ಗೆ ತಹಶೀಲ್ದಾರ್ ಅನಿತಾ ಲಕ್ಷ್ಮಿ ಇಲಾಖೆಯ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಿದ ಬಳಿಕ ಸಮಾಜ ಮಂದಿರ ಸಭಾದ ಅಧ್ಯಕ್ಷ ಅಭಯಚಂದ್ರ, ಪುರಸಭೆ ಮುಖ್ಯಾಧಿಕಾರಿ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ವಿನಾಯಕ್ ಅವರ ಉಪಸ್ಥಿತಿಯಲ್ಲಿ ಕಾರ್ಮಿಕರನ್ನ ಕಳುಹಿಸಿಕೊಡಲಾಗಿದೆ. ಜನರಿಗೆ ಭಾರತ ದೇಶದಲ್ಲಿ ಬಹಳ ತೊಂದರೆಗಳಾಯಿತು. ಅಚಾನಕ್ಕಾಗಿ ಹಠಾತ್ ಭಾರತ್ ಬಂದ್ ಘೋಷಣೆ ಅದರ ಫಲವಾಗಿ ಯಾರ್ಯಾರು ಕಾರ್ಮಿಕರು ಬೇರೆ ಬೇರೆ ಭಾಗಗಳಲ್ಲಿ ದುಡಿಯುವಂಥವರಿಗೆ ಆ ಸ್ಥಳದಿಂದ ಮೂವ್ಮೆಂಟ್ ಆಗಲಿಕ್ಕೆ ಸಾಧ್ಯ ಆಗಲಿಲ್ಲ. 1 ತಿಂಗಳಿಂದ ಅವರು ಇದ್ದಲ್ಲಿಯೇ ಇರಬೇಕಾಯಿತು. ಕೆಲವರಿಗೆ ಆಹಾರದ ಸಮಸ್ಯೆ ಆಯಿತು, ವಸತಿ ಸಮಸ್ಯೆ ಆಯಿತು. ಆದರೂ ಸರ್ಕಾರ ಬೇರೆ ಬೇರೆ ಸಹಾಯದ ಮುಖಾಂತರ ಅವರು ಆ ಇದ್ದ ಜಾಗದಲ್ಲಿ ಉಳುವಂತೆ ಆಯಿತು. ಈಗ ಉತ್ತರ ಕರ್ನಾಟಕದಲ್ಲಿ ಮಳೆ ಬಂದಿದೆ, ಅವರಿಗೆ ಅವರ ಊರಿಗೆ ಹೋಗಿ ಕೃಷಿ ಮಾಡುವಂಥ ಸಮಯ. ಅದಕ್ಕಾಗಿ ನಾವು ಸರ್ಕಾರದ ಮೇಲೆ ಹೆಚ್ಚಿನ ಒತ್ತಡವನ್ನು ತರಬೇಕಾಯಿತು. ವಿರೋಧ ಪಕ್ಷದ ನಾಯಕರಾದಂಥ ಸಿದ್ದರಾಮಯ್ಯನವರ ಪರದಲ್ಲಿ, ಅದೇ ರೀತಿ ಉತ್ತರ ಕರ್ನಾಟಕದ ಸಂಸತ್ ಸದಸ್ಯರಲ್ಲಿ, ಅಲ್ಲಿಯ